ಮಂಗಳೂರು ಮುಂಬೈ ನಡುವೆ ಕೊಂಕಣ ಮಾರ್ಗದಲ್ಲಿ ಇನ್ನೂ ರೈಲು ಸಂಚಾರ ಆರಂಭಗೊಂಡಿಲ್ಲ. ಭಾರೀ ಮಳೆಯಾಗಿದ್ದರಿಂದ ಮಂಗಳೂರು ಹೊರವಲಯದ ಕುಲಶೇಖರ ಪಡೀಲ್ ನಡುವಿನ ರೈಲು ಹಳಿಗಳ ಮೇಲೆ ಗುಡ್ಡ ಕುಸಿದು ಬಿದ್ದಿದ್ದು ಭಾರೀ ಪ್ರಮಾಣದ ಮಣ್ಣನ್ನ ತೆರವುಗೊಳಿಸುವ ಕಾಮಗಾರಿ ಭರದಿಂದ ಸಾಗಿದೆ. ಒಂದೇ ಸಮನೆ ಮಳೆ ಸುರಿಯುತ್ತಿರೋದ್ರಿಂದ ಮಣ್ಣು ತೆರವು ಕಾಮಗಾರಿಗೆ ತೊಡಕುಂಟಾಗಿದ್ದು ಇಂದು ಕೂಡ ಕಾಮಗಾರಿ ಪೂರ್ಣಗೊಳ್ಳೋದು ಅನುಮಾನ ಅಂತ ಹೇಳಲಾಗ್ತಾ ಇದೆ. ಪ್ರಸ್ತುತ ಪಾಲಾಘಾಟ್ ರೈಲ್ವೆ ಡಿವಿಷನ್ನ ಮ್ಯಾನೇಜರ್ ಪ್ರತಾಪ್ ಸಿಂಗ್ ಸಾಮಿ ನೇತೃತ್ವದಲ್ಲಿ ಕಾರ್ಯಾಚರಣೆ ಮುಂದುವರೆದಿದೆ. ಮಂಗಳೂರು ಜಂಕ್ಷನ್ ಸುರತ್ಕಲ್ ರೈಲು ಮಾರ್ಗದ ಕುಲಶೇಖರದಲ್ಲಿ ಭೂಕುಸಿತದಿಂದಾಗಿ ಹಳಿ ಮೇಲೆ ಬಿದ್ದಿರುವ ಮಣ್ಣನ್ನ ತೆರವುಗೊಳಿಸಲಾಗ್ತಾ ಇದೆ. ತಡೆಗೋಡೆ ನಿರ್ಮಾಣ ಕಾಮಗಾರಿ ಇಂದು ಕೂಡ ಮುಂದುವರೆದಿದೆ. ಹಗಲು ರಾತ್ರಿ ಎನ್ನದೇ ದುರಸ್ತಿ ಕಾರ್ಯ ನಡೀತಾ ಇದೆ. ಈ ಹಿನ್ನೆಲೆಯಲ್ಲಿ ಈ ಮಾರ್ಗದಲ್ಲಿ ರೈಲು ಸಂಚಾರ ರದ್ದುಪಡಿಸಲಾಗಿದೆ. ಆದ್ರೆ ಗುತ್ತಿಗೆದಾರರು ಮಾತ್ರ ಯಾರೂ ದುರಸ್ತಿ ಕಾರ್ಯಕ್ಕೆ ಮುಂದಾಗ್ತಾ ಇಲ್ಲ. ಸೋಮವಾರ ಕೊಚ್ಚುವೇಲಿ ಪೋರ್ಬಂದರ್ ರೈಲು, ಎರ್ನಾಕುಲಂ ಅಜಮೆಪ್ಪರ್ ರೈಲುಗಳು ಈ ಮಾರ್ಗದಲ್ಲಿ ಸಂಚರಿಸುವುದಾಗಿ ಪ್ರಕಟಿಸಲಾಗಿತ್ತು. ಆದ್ರೆ ನಿನ್ನೆ ಇಲ್ಲಿ ಮತ್ತೆ ಮಣ್ಣು ಕುಸಿದ ಹಿನ್ನೆಲೆಯಲ್ಲಿ ಈ ರೈಲುಗಳು ಪರ್ಯಾಯ ಮಾರ್ಗದಲ್ಲಿ ಸಂಚರಿಸಿವೆ. ತಿರುವನಂತಪುರ ವೇರವಲ್ ಎಕ್ಸ್ಪ್ರೆಸ್ ರೈಲು ಶೋರ್ನೂರು, ಜೋಲಾರ್ಪೇಟೆ, ರಾಣಿಗುಂಟ, ಜಲಗಾಂವ್ ಮೂಲಕ ಸಂಚರಿಸಲಿದೆ. ಮಡಂಗಾವ್ನಿಂದ ಮಂಗಳೂರು ಮತ್ತು ಮಂಗಳೂರಿನಿಂದ ಮಡಂಗಾವ್ಗೆ ಸಂಚರಿಸುವ ಇಂಟರ್ಸಿಟಿ ಮತ್ತು ಪ್ಯಾಸೆಂಜರ್ ರೈಲುಗಳ ಸಂಚಾರ ಇಂದು ಕೂಡ ರದ್ದುಗೊಂಡಿದೆ. ಮಡಂಗಾವ್ನಿಂದ ಮಂಗಳೂರಿಗೆ ಆಗಮಿಸುವ ಡೆಮು ಪ್ಯಾಸೆಂಜರ್ ಸುರತ್ಕಲ್ಗೆ ಆಗಮಿಸಿ ಅಲ್ಲಿಂದ ಮರಳಲಿದೆ. ಆದರೆ ಕೇರಳ ಪ್ರಯಾಣಿಕರಿಗೆ ಸುರತ್ಕಲ್ಗೆ ಬಂದು ರೈಲಿನಲ್ಲಿ ಪ್ರಯಾಣಿಸಬೇಕಾಗಿರೋದ್ರಿಂದ ಪ್ರಯಾಣಿಕರು ಕಷ್ಟಪಡಬೇಕಾದ ಪರಿಸ್ಥಿತಿ ಇದೆ. ಈ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆ ಪತ್ರಕರ್ತರಾದಂತಹ ಗಣೇಶ್ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಗಣೇಶ್. ನಮಸ್ಕಾರ. ಕುಲಶೇಖರ ಪಡೀಲ್ ನಡುವಿನ ರೈಲು ಹಳಿಗಳ ಮೇಲೆ ಗುಡ್ಡ ಕುಸಿದು ಬಿದ್ದಿದೆ. ಭಾರೀ ಪ್ರಮಾಣದ ಮಣ್ಣನ್ನ ತೆರವುಗೊಳಿಸುವಂತಹ ಕಾಮಗಾರಿ ಭರದಿಂದ ಸಾಗ್ತಾ ಇದೆ. ಯಾವಾಗ ಕಂಪ್ಲೀಟ್ ಆಗಬಹುದು ಈ ಕೆಲಸ ಅಂತ? 4 ದಿನದಿಂದ ಕಂಟಿನ್ಯೂ ಆಗಿ ಬರ್ತಿದ್ದ ಮಳೆಯಿಂದಾಗಿ ಕುಲಶೇಖರ ಪ್ರದೇಶದಲ್ಲಿ ನಿರಂತರ ಗುಡ್ಡ ಕುಸಿತ ಆಗ್ತಾ ಇದೆ. ಇನ್ನೂ ಆಗ್ತಾ ಇದೆ ಅದು ನಿರಂತರವಾಗಿ. ಹಾಗೆ ಆದ ಕಾರಣ ಈಗ ಪಕ್ಕದಲ್ಲಿ ಇನ್ನೊಂದು ಟ್ರ್ಯಾಕ್ ತಯಾರಿ ಮಾಡ್ತಿದ್ದಾರೆ ರೈಲ್ವೆ ಇಲಾಖೆ. ಅದೊಂದು 400 ಮೀಟರ್ ಉದ್ದದ ಟ್ರ್ಯಾಕ್. ಅದೀಗ ರಾತ್ರಿ ಹಗಲು ಕೆಲಸ ಮಾಡ್ತಿದ್ದಾರೆ. ಈ ಮಳೆ ನಿಂತ್ರೆ ಒಂದು 2-3 ದಿನದೊಳಗೆ ಕಂಪ್ಲೀಟ್ ಮಾಡುವ ಸಾಧ್ಯತೆ ಇದೆ. ಓಕೆ, ಈ ಒಂದು ಅಡಚಣೆಯಿಂದಾಗಿ ಪ್ರಯಾಣಿಕರಿಗೆ ಯಾವ ರೀತಿಯ ಸಮಸ್ಯೆ ಆಗ್ತಾ ಇದೆ ಗಣೇಶ್? ಪ್ರಯಾಣಿಕಂದ್ರೆ ಮುಂಬೈಯಿಂದ ಬರುವಂತ ಪ್ರಯಾಣಿಕರು ಮಂಗಳೂರಿಗೆ ತಲುಪಬಹುದಲ್ಲ. ಈಗ ಸುರತ್ಕಲ್ಲಲ್ಲಿ ಅವರನ್ನು ಇಳಿಸಿದ್ದಾರೆ. ಅಲ್ಲಿ ಸ್ಟೇಷನ್ ನಿಂದ ಅವರು ನಡ್ಕೊಂಡು ಇಲ್ಲ ರಿಕ್ಷಾದಿಂದ ಇಲ್ಲ ಬಸ್ ಮುಖಾಂತರ ಮಂಗಳೂರಿಗೆ ಬರಬೇಕಾಗ್ತದೆ. ಅದೇ ಕೇರಳಕ್ಕೆ ಸಂಪರ್ಕಿಸುವ ರೈಲು ಇದು ಆದ್ದರಿಂದ ಯಾವುದೇ ಇಲ್ಲಿ 2 ಪ್ರದೇಶದಲ್ಲಿ ಇಲ್ಲಿ ಹೋಗ್ಲಿಕ್ಕೆ ಆಗ್ತಾ ಇಲ್ಲ. ಹಾಗಾಗಿ ತುಂಬಾ ಸಮಸ್ಯೆಯಲ್ಲಿ ಇದ್ದಾರೆ. ಓಕೆ, ಗುತ್ತಿಗೆದಾರರು ಈ ಒಂದು ದುರಸ್ತಿ ಕಾರ್ಯಕ್ಕೆ ಮುಂದಾಗ್ತಾ ಇಲ್ಲ ಅನ್ನೋ ಮಾಹಿತಿ ಇದೆ. ಯಾಕೆ ಹೀಗಾಗ್ತಾ ಇದೆ? ಯಾಕಂದ್ರೆ ಇದು ದೊಡ್ಡ ಮಟ್ಟಿಗೆ ಗುಡ್ಡ ಕುಸಿತ ಆಗ್ತಾ ಇರುವುದರಿಂದ ಇನ್ನು ಅದಕ್ಕೂ ನಿಲ್ತಾನೆ ಇಲ್ಲ. ನಿರಂತರವಾಗಿ ಅದು ಗುಡ್ಡ ಕುಸಿತ ಆಗ್ತಾ ಇದೆ. ಹಾಗಾಗಿ ಜಟಿಲ ಆದ ಕಾರಣ ಈ ಜಾಗ ಇಲ್ಲಿ ಯಾವುದೇ ಲಾರಿ ಬಂದು JCB ಎಲ್ಲ ಬರ್ಲಿಕ್ಕೆ ಸ್ವಲ್ಪ ಸಮಸ್ಯೆ ಇದೆ. ಹಾಗಾಗಿ ಯಾರು ಇಂಥ ಗುತ್ತಿಗೆಯನ್ನು ತಗೊಳ್ಳಿಕ್ಕೆ ಮುಂದೆ ಆಗ್ತಾ ಇಲ್ಲ ಈಗ. ಓಕೆ ಗಣೇಶ್, ಧನ್ಯವಾದಗಳು ನಿಮ್ಮೆಲ್ಲ ಮಾಹಿತಿಗಾಗಿ.